ಕುರಿಂಜ ಕೋಡಿಯಲಾರ್ ಮಣಿಯಾಣಿ ತರವಾಡು ಮನೆ. ಈ ಮನೆಯಲ್ಲಿ ಕೋಡಿಯಲಾರ್ ಅಂತೇಳಿದರೆ ಒಂದು ಯಾದವ ಸಮುದಾಯದಲ್ಲಿ ಒಂದು ಸಮುದಾಯ, ಮಣಿಯಾಣಿ ಅಂತೇಳಿ ಯಾದವರಲ್ಲಿ ಒಂದು ಇದು. ಅದರಲ್ಲಿ ಕೋಡಿಯಲಾರ್ ಅಂತೇಳಿದರೆ ಅದು ಒಂದು ಗೋತ್ರದ ಹಾಗೆ. ಇದು ಕೋಡಿಯಲಾರ್, ಅಂಬೇಲಾರ್, ಕಾಡನ್, ಪಚ್ಚಮ್ಮಾರು, ಪುದಿಯಳಮ್ಮಾರು, ಮಕ್ಕಕೋಡಮ್ಮ, ಹೀಗೆ 6 ಗೋತ್ರಗಳು ಈ ಮಣಿಯಾಣಿ ಇದರಲ್ಲಿ ಇದೆ. ಅಂದರೆ ಅವರೊಳಗೆ ಈ ಒಂದೇ ಗೋತ್ರದವರು ಮದುವೆ ಅಥವಾ ಇನ್ನಿತರಗಳು ನಿಷಿದ್ಧ. ಈಗ ಕೋಡಿಯಲಾರ ನಮ್ಮದಾದರೆ ಬಾಕಿದ 5 ಇದರಗಳು ವಿವಾಹ ಆಗಬಹುದು.
ಆದರೆ ಕೋಡಿಯಲಾರಿಂದ ಅದು ವಿವಾಹ ಆಗಲಿಕ್ಕೆ ರಕ್ತ ಸಂಬಂಧ ಇಲ್ಲ. ಹಾಗೆ ಇದಕ್ಕೆ ಕೋಡಿಯಲಾರ ತರವಾಡು ಅಂದರೆ ಇದು ಇಲ್ಲಿ 5 ಭಾಗಗಳು. ನಾವು ಸುಮಾರು 800-850 ವರ್ಷಗಳ ಹಿಂದೆ, ಆಗ ಕರ್ನಾಟಕದ ಅಂಶವೇ ಆಗಿದ್ದಂಥ ಕಾಸರಗೋಡು ತಾಲೂಕಿನ ಉದುಮದಲ್ಲಿರುವ ಕೋದಂಬತ್ತು ಎಂಬ ಮೂಲ ಮನೆಯಿಂದ ಒಂದು ಕುಟುಂಬವು ಈ ಅರ್ಯಡ್ಕ ಗ್ರಾಮಕ್ಕೆ ಈ ಕುರಿಂಜ ಎಂಬ ಸ್ಥಳದಲ್ಲಿ ಬಳ್ಳಾಲ ಅರಸರ ಕಾಲದಲ್ಲಿ ಇಲ್ಲಿಗೆ ಕರೆದುಕೊಂಡು ಬಂದು ನಮಗೆ ಭೂಮಿ ಇದನ್ನು ಮೂಲ ನಿವಾಸಿಗಳ ಸಮೇತ ಈ ಕುಟುಂಬಕ್ಕೆ ಬಿಟ್ಟುಕೊಟ್ಟರು. ಅವರು ಆರಾಧಿಸಿಕೊಂಡು ಬಂದಿರುವಂಥ ಏಳ್ನಾಡು ದೈವ ಪಿಲಿಭೂತ, ಆ ಪರಿವಾರ ದೈವಗಳು ನಾಗದೇವ, ರಕ್ತೇಶ್ವರಿ, ಹಾಗೆ ಆ ದೈವಗಳನ್ನೆಲ್ಲ ಆರಾಧಿಸಿಕೊಂಡು ಬಂದು ಈ ಭೂಮಿಯನ್ನು ಕೊಟ್ಟು ಅಲ್ಲಿ ಅವರ ಮನೆ ಅಂದರೆ ಬಳ್ಳಾಲರ ಆಸ್ಥಾನದಲ್ಲಿ ನಮಗೊಂದು ಪ್ರಥಮ ಸ್ಥಾನವನ್ನು ಕೂಡ ಅಲ್ಲಿ ಕೊಟ್ಟರು. ಅಂದರೆ ಇವರು ಸ್ವಲ್ಪ ಭಾಳ ಬುದ್ಧಿವಂತರಾಗಿದ್ದರು ಮತ್ತು ಧೈರ್ಯಶಾಲಿಗಳಾಗಿದ್ದರು. ಎಲ್ಲ ಜ್ಞಾನ ತಿಳಿದಂಥ ಹಿರಿಯರು ನಮ್ಮಲ್ಲಿ ಇಲ್ಲಿ ಕರ್ಕೊಂಡು ಬಂದದ್ದು. ಅವರ ಕಾಲದಿಂದ ಈ ಮನೆ ದೊಡ್ಡ ಮನೆ, ಕುರಿಂಜ ಅದು ದೊಡ್ಡ ಮನೆ, ಅಂದರೆ ಆಗಿನ ಕಾಲದಲ್ಲಿ ಅದು ದೊಡ್ಡ ಮನೆಯಾಗಿಯೇ ಇತ್ತು. ಹಾಗೆ ಪರಿಸರದವರೆಲ್ಲ ಕುರಿಂಜ ದೊಡ್ಡ ಮನೆ ಅಂತ ಹೇಳಿದರು. ಹಾಗೆ ಇದರಿಂದ ಈ ದೈವಗಳ ಆರಾಧನೆ ಮತ್ತು ಅವರ ಒಂದು ಅನುಗ್ರಹ ಅರಸರುಗಳ, ಇದರಿಂದ ಇದು ಒಂದು ದೊಡ್ಡ ಕುಟುಂಬವಾಗಿ ಈ ಪರಿಸರದಲ್ಲಿ ಒಂದು ಹೆಸರುವಾಸಿಯಾದಂಥ ಒಂದು ಮನೆಯಾಯಿತು. ಅದು ಕುರಿಂಜ ತರವಾಡು ಮನೆ ಅಂತೇಳಿ ಆಯಿತು. ಇದರಲ್ಲಿ ಜನಸಂಖ್ಯೆ ಹೆಚ್ಚಿದಾಗ ಏನಾಯಿತು ಅಂತ ಹೇಳಿದರೆ ಅದು ವಿಂಗಡಣೆ ಆಯಿತು. ಅದರಲ್ಲಿ 5 ಭಾಗಗಳಾಗಿ ವಿಂಗಡಣೆ ಮಾಡಿದರು. ಅದರಲ್ಲಿ ಪ್ರಥಮವಾಗಿ ಮೂಲೆ, ಪೊನೆತಳಕ, ಮಾವಿನಡಿ ಮತ್ತು ಕುಂಟಾಪು ಎಂಬ 4 ಉಪಶಾಖೆಗಳು. ಹಾಗೆ ಅವರಿಗೆ ಅಲ್ಲಿಂದಲೇ ಅದು ಜನಸಂಖ್ಯೆ ಬೆಳೆದ ಕೂಡಲೇ ಅದೊಂದು ಶಾಖಾ ವ್ಯವಸ್ಥೆ ಆಯಿತು. ಆದರೆ ಇದರ ಮೂಲ ಅಂದರೆ ಇದು ತರವಾಡು ಮನೆ. ಇಲ್ಲಿ ಎಲ್ಲ ಕರ್ಮಗಳು ಧರ್ಮದೈವ ವೆಂಕಟರಮಣ ಮುಡಿಪು, ಇಲ್ಲಿರುವಂಥ ಪರಿಸರ ದೈವಗಳು, ಇದನ್ನೆಲ್ಲ ಆರಾಧಿಸಿಕೊಂಡು ಬರುವಂಥ ಗುರು ಹಿರಿಯರು ಮೃತಪಟ್ಟರೆ ನಮ್ಮ ಸಂಪ್ರದಾಯ ಪ್ರಕಾರ ಆ ಗುರು ಹಿರಿಯರ ಒಟ್ಟಿಗೆ ಸೇರಿಸುವಂಥದ್ದು ಕೂಡ ಈ ಮೂಲ ತರವಾಡಿನಲ್ಲಿ ನಡೀಬೇಕು. ನಾವು 5 ಭಾಗ ಇದ್ದರೂ ಕೂಡ ಅದರ ಮೂಲ ಇಲ್ಲಿಗೆ ಬರಬೇಕು. ಹಾಗೆ ವರ್ಷಕ್ಕೆ ಒಂದು ಸಲ ಹಿರಿಯರೆಲ್ಲ ತಂಬಿಲ, ಪರ್ವ ಇಂಥ ಕ್ರಮಗಳು ನಡೆಸಿಕೊಂಡು ಬರ್ತಿದ್ದರು. ಹಾಗೆ ಅವರು ಬಾಗನೆ ಒಳ್ಳೆಯ ಒಂದು ಮನೆತನ ಆಗಿ ಬೆಳಗಿತು. ಐಶ್ವರ್ಯದಲ್ಲಿ ಒಂದು ವೈಭವ. ಈ ಮನೆ ಮೊದಲು ಇದ್ದ ಮನೆ ಇದೇ ರೀತಿಯಾಗಿ ಇತ್ತು ಅಂತ ಹೇಳಿಕೊಂಡು ಅಷ್ಟಮಂಗಲ ಪ್ರಶ್ನೆ ಇಟ್ಟ ಸಂದರ್ಭದಲ್ಲಿ ನೀವು ಮೂಲ ವೈಭವ ಹೇಗೆ ಇತ್ತ ಅದೇ ರೀತಿಯ ಮನೆ ನಿರ್ಮಾಣ ಮಾಡಿ ನಮ್ಮೊಟ್ಟಿಗೆ ಬಂದಂಥ ನಮ್ಮ ಧರ್ಮದೈವ, ಅದು ಪಂಜಾರ್ ಚಾಮುಂಡಿ ಅಂತ ಹೇಳ್ತಾರೆ, ಆ ದೈವವನ್ನು ಇಲ್ಲೇ ನೆಲೆ ಮಾಡಬೇಕು. ಅದಕ್ಕೆ ಮನೆಯಲ್ಲೇ ಸ್ಥಾನ ಕೊಟ್ಟು ಬಾಕಿದ್ದ ದೇವರುಗಳನ್ನು ಹಿಂದಿನಂತೆ ಆರಾಧಿಸಿಕೊಂಡು ಬರಬೇಕು ಅಂತೇಳಿ ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ದೈವಜ್ಞರು ನಿರ್ದೇಶನ ನೀಡಿದ ಪ್ರಕಾರ ನಾವು ಕುಟುಂಬ ಸರ್ವಸ್ವರು ಸೇರಿಕೊಂಡು ಈ ಹೊಸ ಮನೆಯನ್ನು ನಿರ್ಮಾಣ ಮಾಡಿ ಅದಕ್ಕೊಂದು ಸಮಿತಿಯನ್ನು ರಚಿಸಿ ಕುಂಜ ಕೋಡಿಯಲಾರ್ ಮಣಿಯಾಣಿ ತರವಾಡು ಮನೆ ಟ್ರಸ್ಟ್ ಅಂತೇಳಿ ಹೆಸರಿನಲ್ಲಿ ನಡೆಸಿಕೊಂಡು ಅದಕ್ಕೆ ಈಗ ಈ ಸ್ಥಿತಿಯಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಈಗ ಈ ಟ್ರಸ್ಟಿನ ಅಧ್ಯಕ್ಷರಾಗಿ ಈಗ ನಮ್ಮ ಚಂದ್ರಹಾಸ ಪಳ್ಪು, ಗೌರವ ಅಧ್ಯಕ್ಷರಾಗಿ ನಮ್ಮ ಕುಂಜಿರಾಮ ಮಣಿಯಾಣಿ ಕೂಟ್ಲು ಬಾಗಿಲು, ಹಾಗೆ ಕಾರ್ಯದರ್ಶಿಗಳು ಶೈಲೇಶ್ ಪೊನ್ನತಳಕ, ಹಾಗೂ ಉಪ ಅಧ್ಯಕ್ಷರಾಗಿ ಚಂದ್ರಶೇಖರ್ ಬೈರಮೂಲೆ, ಹಾಗೂ ಖಜಾಂಜಿಯಾಗಿ ರವಿ ಶಂಕರ್ ನಟ್ಟಣಿಗೆ ಈಗ ಮೇಯ್ನ್ ಪದಾಧಿಕಾರಿಗಳಾಗಿ ನಾವು ಮಾಡಿಕೊಂಡು ಮತ್ತು 10-15 ಜನ ಸದಸ್ಯರನ್ನು ಸೇರಿಸಿಕೊಂಡು ಒಟ್ಟಾಗಿ ಎಲ್ಲ ಪ್ರಯತ್ನಪಟ್ಟು ಇವತ್ತಿನ ಈ ತರವಾಡು ಮನೆ ನಿರ್ಮಾಣ ಸರ್ವ ಕುಟುಂಬಸ್ಥರ ಹಾಗೂ ಕೆಲವರು ಮರ ಇಂಥರ ದಾನವನ್ನು ಕೊಟ್ಟವರು ಇದ್ದಾರೆ, ಅವರೆಲ್ಲ ಸಹಕಾರದಿಂದ ಈ ರೀತಿಯಾದ ಒಂದು ಭವ್ಯವಾದಂಥ ಮನೆಯನ್ನು ಆರಂಭ ಈಗ ನಾಳೆ ಅದು ಗೃಹ ಪ್ರವೇಶ ಆಗಲಿಕ್ಕಿದೆ. ಗೃಹ ಪ್ರವೇಶ ಆಗಿ ಆ ದೈವಗಳನ್ನೆಲ್ಲ ನಾವು ಈಗ ವೆಂಕಟರಮಣ ಮುಡಿಪು, ಅದೇ ರೀತಿಯಲ್ಲಿ ನಮ್ಮ ಧರ್ಮದೈವ ಪಂಜ ಚಾಮುಂಡಿಯಮ್ಮ, ಕಲ್ಲುರಟಿ ಆ ದೈವ, ಇದೆಲ್ಲ ಈಗ ಬಾಲಾಲಯದಲ್ಲುಂಟು. ಅದನ್ನು ಪುನಃ ಪ್ರತಿಷ್ಠೆ ಮಾಡಿ ಆನಂತರ ಇಲ್ಲಿ ನೇಮೋತ್ಸವ ನಡೀಲಿಕ್ಕೆ ಉಂಟು. ಅದೇ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಸರ್ವ ಸಹಕಾರ ಕುಟುಂಬಸ್ಥರು ಇಲ್ಲಿ 5 ಭಾಗ ಇದ್ದರೂ ಕೂಡ ನಾವೆಲ್ಲರೂ ಒಂದೇ ಕುರಿಂಜ ದೊಡ್ಡ ಮನೆ ಕೋಡಿಯಲಾರ್ ಆ ಕುಟುಂಬಸ್ಥರು ಎಂಬ ಹೆಮ್ಮೆಯಿಂದ ನಾವೆಲ್ಲರೂ ಅಭಿಮಾನದಿಂದ ನಾವು ಈ ದಿನವನ್ನು ನಾವು
ಅನುಭವಿಸ್ತೇವೆ. ಇದು ನಮ್ಮ ಕುಟುಂಬದರಲ್ಲಿ ಒಂದು ರೀತಿಯ ಇತಿಹಾಸ ಪ್ರಸಿದ್ಧವಾದ ದಿನ ಅಂತ ಕೂಡ ನಾವು ಅದನ್ನು ಹೇಳ್ತೇವೆ. ಹಾಗೆಲ್ಲ 5 ಭಾಗದಲ್ಲಿ ಒಟ್ಟು ಎಷ್ಟು ಮನೆಗಳಿವೆ ಮತ್ತು ಒಟ್ಟು ಎಷ್ಟು ಸದಸ್ಯರಿದ್ದಾರೆ ಕುಟುಂಬ? 5 ಇದರಲ್ಲಿ ಒಂದು 400ಕ್ಕಿಂತ ಮೇಲೆ 18 ವರ್ಷಕ್ಕಿಂತ ಮೇಲೂ ಸದಸ್ಯರಿದ್ದಾರೆ. ಆದರೆ ನಮ್ಮದು ಇದು ಈ ಅಳಿಯಗಟ್ಟ ಆದ ಕಾರಣ ನಮ್ಮದು ಸ್ತ್ರೀ ಪ್ರಧಾನವಾದಂಥ ಮಾತ್ರ ಇದರಿಂದ ಬರುವಂಥದ್ದು. ನಮ್ಮ ಬರಿಗಳೆಲ್ಲ ತಂದೆದ್ದು ಬರುವುದಿಲ್ಲ, ತಾಯಿದ್ದು ಬರ್ತದೆ. ಆದ ಕಾರಣ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ತಂದೆ ಈ ಕುಟುಂಬದವರು, ಮಕ್ಕಳು ಆದರೆ ಅವರನ್ನು ನಮ್ಮ ಕುಟುಂಬದವರಂತೆ ಅವರು ನಮಗೆಲ್ಲ ಸಹಕಾರವನ್ನು ಕೊಡುತ್ತಾರೆ. ಅವರು ಇಲ್ಲಿ ದುಡಿದ್ದಾರೆ. ಅವರು ಕುಟುಂಬ ಎಂಬಂಥ ಪ್ರಶ್ನೆ ಇಲ್ಲ. ಮಾತೃ ಪ್ರಧಾನ ಆದರೂ ಕೂಡ ಪಿತೃ ಪ್ರಧಾನದ ಕುಟುಂಬದ ಹಾಗೆ ಎಲ್ಲರೂ ಒಟ್ಟು ಸೇರಿ ಇಲ್ಲಿ ಇದು ಮಾಡುವಂಥದ್ದು. ಅಂದರೆ ಅದು ನಮ್ಮೊಂದು ಸಂಪ್ರದಾಯ ಪ್ರಕಾರ ಅದು ಮಕ್ಕಳ ಕಟ್ಟು, ಅಳಿಯ ಕಟ್ಟು ಅಂತ ಬರುತ್ತೆ. ಆದರೆ ಆ ಭೇದ ನಮ್ಮಲ್ಲಿ ಇಲ್ಲ. ಅವರು ಕೂಡ ಇಲ್ಲೇ ಹುಟ್ಟಿದವರು, ಇಲ್ಲೇ ಬೆಳೆದವರು, ನಮ್ಮೊಟ್ಟಿಗೆ ಸಹಕರಿಸುವವರು. ಆದರೆ ಇದು ಬರುವಾಗ ಮಾತ್ರ ಹೀಗೆ ಬರ್ತದೆ. ಯಾವುದೇ ರೀತಿಯ ವ್ಯತ್ಯಾಸ ಭೇದ ಭಾವಗಳು ನಮ್ಮಲ್ಲಿ ಇಲ್ಲ. ಅವರು ಸೇರ್ತಾರೆ, ನಾವು ಸೇರ್ತೇವೆ. ಒಟ್ಟಾಗಿ ನಾವು ಈ ತರವಾಡು ಮನೆ ಬೆಳಗಬೇಕು, ಇದಕ್ಕೆ ಒಂದು ಹೊಸ ಕೀರ್ತಿಯನ್ನು ಪಡಿಬೇಕು, ಹಿಂದಿನ ಗತವೈಭವವನ್ನು ಇನ್ನೊಮ್ಮೆ ನಾವು ಕಾಣಬೇಕು ಅಂಥೇಳಿ ನಾವು ನಮ್ಮ ಕುಟುಂಬ ಸಮಸ್ತರ ಆಶಯ. ನಿಮ್ಮ ಹೆಸರು? ನನ್ನ ಹೆಸರು ಡಿ ವಾಸುಮಣಿಯಾಣಿ ಅಂತೇಳಿ. ಕುರಿಂಜ ಇಲ್ಲೇ. ಅಂದರೆ ನಾನು ಅಧ್ಯಾಪಕನಾಗಿ ಸರ್ವಿಸ್ ಮಾಡಿದ್ದೇನೆ. ಆದ ಕಾರಣ ನನಗೆ 1983ರಿಂದ 0 ಆಗಿತ್ತು ಇಲ್ಲಿ ಪರಿಸ್ಥಿತಿ, ಏನಿರಲಿಲ್ಲ. ಆ ಸಮಯದಲ್ಲಿ ನಾವು ಕಾಸರಗೋಡಿನಲ್ಲಿ MN ಮಣಿಯಾಣಿ ಅಂತ ಒಬ್ಬರು ಪ್ರಸಿದ್ಧ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಹೆಸರು ಪಡೆದಂಥ ಇದೇ ಕುಟುಂಬ ದೊಡ್ಡ ಮನೆಯವರು. ಅವರನ್ನು ಸಂಪರ್ಕ ಮಾಡಿ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿಕೊಂಡು ನಾವು ಆಗ ಧರ್ಮದೈವ ಸೇವಾ ಸಮಿತಿ ಅಂತೇಳಿ ಒಂದು ಸಣ್ಣ ಸಮಿತಿಯನ್ನು ಮಾಡಿಕೊಂಡು ಅದರಿಂದ ಇವತ್ತು ಈ ಸ್ಥಿತಿಗೆ 0ದಿಂದ ಬಂದ ಪರಿಸ್ಥಿತಿಯಲ್ಲಿ ಇತ್ತು. ಆದರೆ ಇವತ್ತು ಈ ಸ್ಥಿತಿಗೆ ನಾವು ತಲುಪಿದ್ದೇವೆ. ಅದಕ್ಕೆ ನಮ್ಮ ಒಟ್ಟಿಗಿದ್ದಂಥ ಆಗಿನ ಕಾಲದಲ್ಲಿ ಇದ್ದಂಥವರು MN ಮಣಿಯಾಣಿ ಮತ್ತು ಆಲೆಟಿ ನಾರಾಯಣ ಮಣಿಯಾಣಿ, ಹಾಗೆ ಮತ್ತೊಬ್ಬರು ಕುಂಟಾಪಲ್ಲೊಬ್ಬರು ನಾರಾಯಣ ಮಣಿಯಾಣಿ, ಹೀಗೆ ಹಲವಾರು ಗಣ್ಯರದು, ಆಗಿನ ಕೃಷ್ಣ ಮಣಿಯಾಣಿ, ಅದೇ ರೀತಿಯಲ್ಲಿ ತುಂಬ ಹಿರಿಯರು ಇದ್ದರು. ಆ ಹಿರಿಯರೆಲ್ಲ ಈಗ ದೇವರ ಪಾದಕ್ಕೆ ಸೇರಿದ್ದಾರೆ. ಆದರೂ ಅವರ ಅನುಗ್ರಹ ಕೂಡ ನಮ್ಮ ಮೇಲೆ ಇದೆ. ಆದ್ದರಿಂದಲೇ ಈ ಕೆಲಸಗಳು സരാഗವಾಗಿ ನಡೆಯುತ್ತಾ ಇದೆ ಅಂತೇಳಿ ನಾವು ഭാവിಸ್ತೇವೆ. എൻ്റെ പേര് സീതാരാമൻ. എൻ്റെ വീട് അടൂരാണ്. ഞങ്ങൾ തറവാടും അടൂർ സീമ ഈ കുമ്പള സീമയിൽപ്പെട്ടതാണ്. അങ്ങനെ ഞങ്ങളുടെ എല്ലാ കാര്യക്രമത്തിനും കുമ്പള സീമയിൽ ആചരിച്ചുകൊണ്ടേ വരുന്നത്. തന്ത്രിമാരും എല്ലാ കുമ്പള സീമയിലുള്ളത്. ഞാൻ പിന്നെ ഞങ്ങൾ ഈ 5 താവടിയിൽ മൂപ്പനാണ്. ഞാൻ ഇതിൻ്റെ ഗൗരവാധ്യക്ഷൻ. ജീർണോദ്ധാരമായിട്ട് 4 കൊല്ലമായി. 4 കൊല്ലത്തിന് ഇത്ര പണിയാ ആയി. അന്നൊരു തേച്ചു ആയിട്ടില്ല, എന്നും ബാക്കിയുണ്ട്. പഴയ വീട് കുറച്ച് ഇതായിട്ട് സ്ലാബ് തന്നെ ആയിരുന്നു. അതെല്ലാം ഇതായിട്ട് പോയിട്ട് വെള്ളം ഉള്ളിൽ വീണുകൊണ്ട് ഞാനെല്ലാം പിന്നെ പൊളിച്ച് മാറ്റിയിട്ട് ഞങ്ങൾ പിന്നെ എല്ലാവരും കൂടിയിട്ട് ഞങ്ങളുടെ കുടുംബക്കാരെല്ലാവരും കൂടിയിട്ട് എല്ലാവരും ഒറ്റ മനസ്സുകൊണ്ട് കൂടി ഇത്ര ഇടുക്കെത്തിച്ചു. ಮೊದಲು 2 ಮಾಟದ വലിയ വീട് കുരിഞ്ച, വലിയ വീട് തറവാട് എന്ന് മൊള്ളിയിട്ട വീട്, വലിയ വീട് പേര് വലിയ വീട് തറവാട് എന്ന പേര്. അങ്ങനത്തെ വീടുണ്ടായിരുന്നു. അത് പോയിട്ടാകുമ്പോൾ നമ്മളെ പിന്നെ ആരും സഹകരിക്കാനും നമ്മളെ MN മണിയാണി ചെറുങ്ങനെ ഒരു സ്ലാബിൻ്റെ ഒരു തറവാട് വീട് പോലെ ആക്കി. അതെല്ലാം നശിച്ചിട്ട് പോയി. പിന്നെ ഞങ്ങൾ എല്ലാം പൊളിച്ച് മാറ്റിയിട്ട് ഇങ്ങനെ ಈ ಸ್ಥಿತಿಗೆ ಆಕಿ. ನಮಸ್ಕಾರ. ನನ್ನ ಹೆಸರು ಚಂದ್ರಹಾಸ್ ಮಣಿಯಾಣಿ ಅಂತ. ನಾನು ಕುರಿಂಜ ಕೋಡಿಯಲಾರ್ ತರವಾಡು ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷನಾಗಿದ್ದೇನೆ. ಮೊದಲು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ನಮ್ಮ ಒಂದು ತುಂಬ ವರ್ಷದ ಹಳೆಯ ನಮ್ಮ ಕುಟುಂಬದವರ ಒಂದು ಕನಸಾಗಿತ್ತು ಈ ಮನೆ. ಅದು ಈಗ ಸಾಕಾರಗೊಂಡಿದೆ. ಯಾಕೆಂತೇಳಿದರೆ ನಾವು ಮೊದಲೇ ಕುರಿಂಜ ದೊಡ್ಡ ಮನೆ ಅಂತ, ಅಂದರೆ ಮೊದಲು ಮಣ್ಣಿನ ಗೋಡೆ ಆಗಿ 2 ಅಂತಸ್ತಿನ ಮನೆ ಇತ್ತು, ಮುಳಿ ಹುಲ್ಲಿನ ಮನೆ ಇತ್ತು. ಇದೇ ರೀತಿ ಇತ್ತು, ಅಂದರೆ ಚಾವಣಿ ಎಲ್ಲ ಇದೇ ರೀತಿಯಾಗಿ ಇತ್ತು. ಅದೊಂದು ನಮ್ಮೊಂದು ಸಂಕಲ್ಪವೂ ಹಾಗೆ ಇತ್ತು. ಏನಂತೇಳಿದರೆ ನಮಗೆ ಆ ಹಳೆಯ ಮನೆ ಯಾವ ರೀತಿ ಇದೆ ಅದೇ ರೀತಿ ಆಗಬೇಕು ಅನ್ನೋ ಒಂದು ಸಂಕಲ್ಪದಿಂದ ನಾವು ಎಲ್ಲ ಕುಟುಂಬಸ್ಥರು ಒಂದು ಮನಸ್ಸಿನಿಂದ ಸೇರಿ ನಾವೀಗ ಇಲ್ಲಿಯವರೆಗೆ ನಮ್ಮ ಹೆಮ್ಮೆಯ ಪ್ರತೀಕವಾಗಿ ಈ ಮನೆಯನ್ನು ನಿರ್ಮಾಣ ಮಾಡಿದ್ದೇವೆ. ಅದೊಂದು ನಮಗೆ ಹೆಮ್ಮೆಯೂ ಹೌದು, ಖುಷಿಯೂ ಹೌದು. ಆದ್ದರಿಂದ ನಮ್ಮ ಆ
ಪ್ರತಿಯೊಂದು ಇಲ್ಲಿ ಅಂದರೆ ಎಲ್ಲವೂ ಹೊಸ್ತೇ ಆದ್ದು, ಯಾವುದು ಹಳೆಯದು ಅನ್ನೋದು ಇಲ್ಲ. ಆ ರೀತಿಯಲ್ಲಿ ಈಗ ಆಗಿದೆ. ವಾಸದ ಮನೆ ಆಗಲಿ, ಹಟ್ಟಿ ಆಗಲಿ, ಕೊಟ್ಟಿಗೆ ಆಗಲಿ, ಪ್ರತಿಯೊಂದು ಅಂದರೆ ಒಂದೇ ಕಡೆ ಇದ್ದ ಕಾರಣ ಎಲ್ಲವೂ ಹೊಸ್ತೇ ಆಯಿತು. ಆದ್ದರಿಂದ ಇದೊಂದು ಪೂರ್ತಿ ಎಲ್ಲವೂ ನವೀಕರಣವೇ ಆಯಿತು. ಆದ್ದರಿಂದ ಇಲ್ಲಿಯ ನಮ್ಮ ಕುಟುಂಬದವರು ಮತ್ತು ನಮ್ಮ ಕುಟುಂಬಕ್ಕೆ ಸೇರಿದವರು ಅಂದರೆ ಅವರ ಅಪ್ಪ ಎಲ್ಲ ಇದೆ ಕುಟುಂಬದವರು, ಅವರೆಲ್ಲ ಸೇರಿ ಇಲ್ಲಿ ಭಾರಿ ಶ್ರಮ ಪಟ್ಟಿದ್ದಾರೆ. ಅದರಲ್ಲೂ ನಮ್ಮ ಒಂದು ದ್ವಾರಕಾ ಫ್ರೆಂಡ್ಸ್ ಕ್ಲಬ್ ಅಂತ ಆ ಹುಡುಗರು ಅಂದರೆ ಹಗಲು ರಾತ್ರಿ ಭಾರಿ ಶ್ರಮ ಪಟ್ಟಿದ್ದಾರೆ. ಅವರ ಒಂದು ಫಲವು ಅಂತ ಹೇಳ್ಬೋದು ಇದಕ್ಕೆ. ಅದರಲ್ಲಿ ನಮ್ಮ ಕುಟುಂಬವೂ ಇದ್ದಾರೆ, ನಮ್ಮ ಕುಟುಂಬಕ್ಕೆ ಅವರ ಅಪ್ಪ ಕುಟುಂಬದವರು ಆಗಿದೆ. ಹಾಗೆ ಆ ರೀತಿಯಿಂದಾಗಿ ನಮಗೆ ಆ ಒಂದು ನಿರ್ಮಾಣ ಆಗೋದಕ್ಕೆ ಇಲ್ಲಿ ನಮ್ಮ ಮೂಲ ಸ್ಥಾನಕ್ಕೆ ಹೋಗುವಲ್ಲಿ ಒಂದು 110 ಮೆಟ್ಲು ಇದೆ. ಅದು ಈಗ ಮೊನ್ನೆ ಹೊಸದಾಗಿ ಮೆಟ್ಲಾಗಿದೆ. ಅದು ಇವರೆಲ್ಲ ಶ್ರಮನೇ ಆಗಿದೆ. ಇಲ್ಲಿಯೂ ಹಾಗೆ ಒಂದು ನಮ್ಮ ಚಾವಡಿಗೆ ಹೋಗೋದು ಅದೊಂದು 20 ಮೆಟ್ಲು ಅದು ಇದೆ. ಹಾಗೆ ಎಲ್ಲವೂ ಪ್ರತಿಯೊಂದು ಇದು ಸಾಧಾರಣ ಗೋಡೆ ಇಲ್ಲಿವರೆಗೆ ಇತ್ತು. ಆ ಮಣ್ಣಿನ ಗೋಡೆಯನ್ನು ತೆಗೆಯುವುದಕ್ಕೆ ನಮ್ಮ ಸುರೇಶ್ ಪುಷ್ಪಾವತಿ ಬಾಳಿಲ ಅವರು ಮತ್ತು ಅವರ ಮಗ ಹಿಟಾಚಿ JCB ತಿಂಗಳುಗಟ್ಟಲೆ ಇಲ್ಲಿ ಕೊಟ್ಟು ಉಚಿತವಾಗಿ ನಮಗೆ ಕೊಟ್ಟಿದ್ದಾರೆ. ಹಾಗೆ ಅವರ ಒಂದು ಶ್ರಮವೂ ಇದೆ. ಹಾಗೆ ಇಲ್ಲಿಯ ಆ ಹುಡುಗರ ಶ್ರಮದಿಂದ ನಮಗೆ ಇವತ್ತೊಂದು ಫಲ ಸಿಕ್ಕಿದೆ ಅಂತ ನಾವು ಹೇಳ್ಬೋದು. ಹಾಗೆ ಇಲ್ಲಿ ಜಾತಿ ಭೇದ ಇಲ್ಲದೆ ನಮ್ಮ ಇಲ್ಲಿ ಸೇರಿ ಕೆಲಸ ಮಾಡಿದವರು ಇದ್ದಾರೆ. ಹಾಗೆ ಅದೇ ರೀತಿ ಅಂದಾಜು ವೆಚ್ಚ ಖರ್ಚು ವೆಚ್ಚಗಳೆಲ್ಲ ನಮ್ಮದೀಗ ಒಂದು ಕೋಟಿಯಿಂದ ಮೇಲೆ ಹೋಗ್ತದೆ. ಹಾಗೆ ನಮಗೆ ಅದರಲ್ಲಿ ಒಂದು ಬಾವಿದೊಂದು ಕೆಲಸ ಒಂದು ಬಾಕಿ ಉಂಟು, ಬೇರೆ ಎಲ್ಲ ಆಯಿತು. ಹಾಗೆ ಈಗ ನಮ್ಮ ಮೊನ್ನೆ 18ರಿಂದ ನಿನ್ನೆಯಿಂದ ಆರಂಭಗೊಂಡಿದೆ. ನಿನ್ನೆ ಕುಟ್ಟಿ ಪೂಜೆ ಆಯಿತು. ಇವತ್ತು ತಂತ್ರಿಗಳ ಆಗಮನ ಆಗಿ ನಮ್ಮ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಇವತ್ತು ಸಂಜೆ ವಾಸ್ತು ಬಲಿ, ವಾಸ್ತು ಹೋಮ ಇದೆಲ್ಲ ಆಗ್ತದೆ. ಹಾಗೆ ನಾಳೆ ಬೆಳಿಗ್ಗೆ ತರವಾಡು ಗೃಹ ಪ್ರವೇಶ ಆಗ್ತದೆ. ಆಮೇಲೆ ದೈವಗಳ ಪ್ರತಿಷ್ಠೆ ಆಗ್ತದೆ. ಇದೆಲ್ಲ ಹಾಗೆ ನಾಳೆಯಿಂದ 18ರಿಂದ ಸ್ಟಾರ್ಟ್ ಆಗಿ ಸಾಧಾರಣ ಒಂದು 10 ಗಂಟೆ ರಾತ್ರಿವರೆಗೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಇನ್ನು ಮುಂದಕ್ಕೆ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಂತೆ ಪ್ರತಿ ವರ್ಷವೂ ದೈವದ ಕೋಲವೇ ನಡೆಯುವ ಹಾಗೆ ಒಂದು ಪ್ರಶ್ನೆಯಲ್ಲಿ ಕಂಡಿದೆ. ಹಾಗೆ ಇನ್ನೊಂದು ಏನಂದರೆ ನಮ್ಮ ಮೇಲಿರುವ ಚಾವಡಿಯು ಇಲ್ಲಿ ಮೇಲ್ಗಡೆ ಇರುವಂಥ ಚಾವಡಿಯು ಇದೇ ಲೆವೆಲಿಗೆ ಈ ಮನೆಯ ಲೆವೆಲ್ಗೆ ಬರಬೇಕು. ಅದು ಮಣ್ಣು ತೆಗೆದು ಅದೊಂದು ಕೆಲಸ ಬಾಕಿ ಉಂಟು. ಅದೇ ಪಿಲಿಭೂತದ್ದು. ಹಾಗೆ ಏಳ್ನಾಡು ದೈವ ಪಿಲಿಭೂತದ ಆ ಚಾವಡಿಯು ಕೆಳಗಡೆ ಬಂದು ಅದು ಒಂದು ಬರುವ ವರ್ಷಕ್ಕೆ ಈ ಸಲ ನಮಗೆ ಸ್ವಲ್ಪ ಕಷ್ಟ ಆಯಿತು. ಆದ್ದರಿಂದ ಈ 1 ಕೋಟಿಯಿಂದ ಮೇಲೆ ಖರ್ಚಾದರೂ ಇದು ಪ್ರತಿ ಕುಟುಂಬದವರು ನಮಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ನೀವು ಹೊರೆ ಕಾಣಿಕೆ ಆ ಒಂದು ಮೆರವಣಿಗೆ ನೋಡಿರ್ಬೋದು. ನಮ್ಮದೊಂದು ಇಷ್ಟು ಜನ ಸೇರಲಿಕ್ಕಿಲ್ಲ, ಎಲ್ಲ ಒಂದು 20-30 ಜನ ಸೇರಿಸೋದು ಕಷ್ಟ ಅಂತಾಯಿತು. ಆದರೆ ಇವತ್ತು ನೋಡುವಾಗ ಭಾರೀ ಜನ ಸೇರಿದ್ದಾರೆ, ಒಳ್ಳೆಯ ಮೆರವಣಿಗೆಯಲ್ಲಿ ಬಂತು. ಹಾಗೆ ನಿನ್ನೆಯೂ ಹಾಗೆ ನಿನ್ನೆ ನಾವು ಲೆಕ್ಕ ಹಾಕಿದ್ರಿಂದ ಒಂದು 500 ಜನರವರೆಗೆ ನಿನ್ನೆ ಕುಟ್ಟಿ ಪೂಜೆಗೆ ಸೇರಿದ್ದಾರೆ. ಹಾಗೆ ಈಗ ನಾಳ್ದಿಗೆ ನಮಗೆ ಒಂದು 2-2.5 ಸಾವಿರ ಜನದ ನಿರೀಕ್ಷೆ ಇದೆ ನಾಳೆಗೆ. ಹಾಗೆ ನಾಳ್ದಿಗೆ ಹಾಗೆ 2 ದಿನದ ಕಾರ್ಯಕ್ರಮ ನಮಗೆ ಒಂದು 2,000ದಿಂದ ಮೇಲಿನ ನಿರೀಕ್ಷೆ ಇದೆ ಈಗಿನ ಜನ ನೋಡುವಾಗ. ಹಾಗೆ ಒಂದು ಎಲ್ಲರ ಸಹಕಾರದಿಂದ ಇಲ್ಲಿವರೆಗೆ ನಾವು ನಂಬಿರುವ ದೇವರುಗಳು ತಲುಪಿಸಿದ್ದಾರೆ. ಇಲ್ಲಿ ಪ್ರಧಾನವಾಗಿ ಯಾವ ದೈವವನ್ನು ಆರಾಧನೆ ಮಾಡಲಾಗ್ತಿದೆ? ಇಲ್ಲಿ ಪ್ರಧಾನವಾಗಿ ಏಳ್ನಾಡು ಪಿಲಿಭೂತ, ಆಮೇಲೆ ನಮ್ಮ ಧರ್ಮದೈವ ಪಡಿഞ്ഞാറ് ಚಾಮುಂಡಿ, ವರ್ಣಾರ ಪಂಜುರ್ಲಿ ಉಂಟು. ಪಡಿഞ്ഞാറ് ಚಾಮುಂಡಿ ಅಂದರೆ ಅದು ಕೇರಳದಿಂದ ಬಂದಾಗ ಅಂದರೆ ನಮ್ಮ ಮೂಲ ಕೋಧರ್ಮತ್ತು ತರವಾಡಿಯಿಂದ ನಾವು ಬರುವಾಗ ನಮ್ಮ ಧರ್ಮದೈವ ಅದು ಈಗ ಪ್ರಶ್ನೆಯಲ್ಲಿ ಕಂಡಿದೆ. ಅದರ ನುಡಿ ಮೊದಲು ಇಲ್ಲಿಯವರೇ ಕಟ್ತಾಯಿದ್ರು. ಈಗ ಪಡಿഞ്ഞാറ് ಚಾಮುಂಡಿಯನ್ನು ಉದುಮೆಯವರು ಕೃಷ್ಣಪ್ಪ ಅನ್ನುವರು ಈ ಸಲ ಇಲ್ಲಿ ನೇಮೋತ್ಸವ ನಡೆಸುವವರು. ಹಾಗೆ ಅದು ಮಲಯಾಳದಲ್ಲೇ ನುಡಿ ಕೊಡಬೇಕು ಅಂತ ಆಗಿದೆ ಪ್ರಶ್ನೆಯಲ್ಲಿ. ಹಾಗೆ ಅದಕ್ಕೆ ಕೇರಳದ ಉದುಮೆಯವರನ್ನೇ ಕರೆಸಿ ಈಗ ಆಗ್ತಾ ಉಂಟು. ಹಾಗೆ ಇದಕ್ಕೆ ಮೊದಲು ಯಾವ ವರ್ಷದಲ್ಲಿ ನಡೆದಿತ್ತು? ಈಗ ಒಂದು 3 ವರ್ಷ ಹಿಂದೆ ನಡೆದಿದೆ. ಈಗ ಆಮೇಲೆ ನಮ್ಮ ಮನೆ ಇದೊಂದು ಕೆಲಸ ಆಗುವಾಗ ಹಾಗೆ ಈಗ 3 ವರ್ಷ ಮೊದಲು ಹಾಗೆ ಇನ್ನು ಮುಂದಕ್ಕೆ ಕಂಟಿನ್ಯೂ ಆಗಿ ಪ್ರತಿ ವರ್ಷವೂ ನೇಮೋತ್ಸವ ಮಾಡೋದು. ಆದರೆ ನಮಗೆ ನಾವು ಸಾಧಾರಣ ಒಂದು 550-600 ಜನ ಸಣ್ಣವರು ದೊಡ್ಡವರು ಅಂತ ಹೇಳುವಾಗ ಅಷ್ಟು ಜನ ಇದ್ದೇವೆ ನಾವು ಕುಟುಂಬದಲ್ಲಿ. ಅದರಿಂದ ದೊಡ್ಡ ಹೊರೆ ಆಗುವುದಿಲ್ಲ. ಎಲ್ಲರೂ ಸಮಾನವಾಗಿ ಎಲ್ಲ ಖುಷಿಯಿಂದ ಭಾಗಿಯಾಗ್ತಾರೆ. ಹಾಗೆ ನಮ್ಮ ಗ್ರಾಮ ದೈವ ಧೂಮಾವತಿ. ಈಗ ನಮ್ಮ ಇಲ್ಲಿ ಪಿಲಿಭೂತಕ್ಕೆ ನೇಮೋತ್ಸವ ಕೊಡಬೇಕಾದ್ರೆ ಗ್ರಾಮ ದೈವವನ್ನು ಕರೆದು ನೇಮೋತ್ಸವ ಕೊಡಬೇಕು. ಅದು ಮೊದಲಿಂದ ಹಿರಿಯರಿಂದ ಬಂದ ಒಂದು ಸಂಪ್ರದಾಯ. ನಮಗೆ ಅನ್ನದಾನದ ವ್ಯವಸ್ಥೆಗೆ ಸಹಕಾರ ನೀಡಿದವರು ನೆಟ್ಟಣಿಗೆ ಶ್ರೀಮತಿ ಶಾರದಾ
ನಿತ್ಯಾನಂದ ಮಣಿಯಣಿಯವರು ಮತ್ತು ಅವರ ಮಕ್ಕಳು ನಮಗೆ ಈ 4 ದಿನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಇನ್ನೊಂದು ಅವರೊಂದು ಲಾರಿಯನ್ನು ಇಲ್ಲಿಗೆ ಬಿಟ್ಟಿದ್ದಾರೆ, ಎಲ್ಲ ಕೆಲಸಕ್ಕೂ ಅದು ಓಡಾಡ್ತಾ ಇದೆ. ಹಾಗೆ ಅವರ ಮಗ ರವಿಶಂಕರ್ ಅವರು ನೆಟ್ಟಣಿಗೆ ಬಜ ಅವರು ಹಾಗೆ ಇಲ್ಲಿ ಎಲ್ಲದಕ್ಕೂ ಶ್ರಮ ಪಡ್ತಾ ಇದ್ದಾರೆ. ನಮ್ಮ ಖಜಾಂಜಿಯು ಅವರೇ ರವಿಶಂಕರ್ ಬಜ ನೆಟ್ಟಣಿಗೆ ಅವರು. ನಾನು ರವಿಶಂಕರ್ ನೆಟ್ಟಣಿಗೆ ಅಂತೇಳಿ ಆಡಳಿತ ಸಮಿತಿಯ ಕೋಶಾಧಿಕಾರಿಯಾಗಿದ್ದೇನೆ. ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಹಿರಿಯವರು, ಈ ಊರಿನ ಯುವಕರು ಎಲ್ಲ ಸೇರಿ ಒಳ್ಳೆ ವಿಜೃಂಭಣೆಯಿಂದ ಈಗ ನಾಳೆ ಪ್ರತಿಷ್ಠೆ ಆಗಲಿಕ್ಕಿದೆ. ಅದೇ ಎಲ್ಲ ಕುಟುಂಬಸ್ಥರು ಎಲ್ಲರ ಸಹಕಾರದಿಂದ ಇಷ್ಟೊಂದು ದೊಡ್ಡ ಒಂದು ಇದಾಗಲಿಕ್ಕೆ ಸಾಧ್ಯ ಆಯಿತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.